ಸೊ ಮ್ಯಾರಿನೇಟ್ ಮಾಡಿ ಆಯಿತು. ಸೊ ಈಗೇನಂತ ಹೇಳಿದ್ರೆ ಈಗ ತಗೊಂಡೋಗಕ್ಕೆ ಕಂಟೈನರ್ ಬೇಕಲ್ವಾ, ಈ ಕಂಟೈನರಲ್ಲಿ ಒಂದೊಂದು ಫಿಶ್ ಹಾಕಿ ತಗೊಂಡೋಗೋಣ. ಸೋರಿಲಕ್ಕೋಡು ಕೋರಿ ಎಡ್ಡೆನ ಮೀನು ಎಡ್ಡೆನ ಮೀನು ಮಸ್ತ್ ಎಡ್ಡೆ ಅಂತ ಪಂಪೇರು ಹಾಕೋತಿದ್ವಿ. ನಮ್ಮ ಕೋರಿಲ ತಿನ್ಪ ಮೀನಿಲ್ಲ ಗೊತ್ತುಂಟಾ ಚೆಫ್ ನಮ್ದು ಆಮ್ಲೆಟ್ ಸ್ಪೆಷಲಿಸ್ಟ್. ಸೊ ಇವತ್ತಿದ್ದು ಆಮ್ಲೆಟ್ ಅವರದೇ. ಇವರನ್ನ ಮುಲ್ಕಿಯಿಂದ ದುಬೈಗೆ ಕರ್ಕೊಂಡು ಬಂದಿದ್ದೀವಿ. ಹಾಯ್, ಆಕ್ಚುಲಿ ಏನಂತ ಹೇಳಿದ್ರೆ ಇದು ಸೀ ಬ್ರೀಮ್ ಯಾಕೆ ಮಾಡೋದು ಅಂತ ಹೇಳಿದ್ರೆ ನಾವು ಬಾರ್ಬಿಕ್ಯೂ ಚೆನ್ನಾಗಾಗುತ್ತೆ ಅಲ್ಲಿ. ಇದು ಆಕ್ಚುಲಿ ಟೋಟಲ್ ನಾವು 3 ಫಿಶಸ್ ತಗೊಂಡ್ವಿ. ಸೊ 3 ಫಿಶ್ ಅಂತ ಹೇಳಿದ್ರೆ 2 kg ಆಯಿತು. ಸೊ ಅವರೇ ಕಟ್ ಮಾಡಿ ಎಲ್ಲ ಕೊಟ್ಟರು ನೋಡಿ, ನಾವು ಜಸ್ಟ್ ಕ್ಲೀನ್ ಮಾಡಿದ್ರೆ ಆಯಿತು. ಸೊ ಇದೆಲ್ಲ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಓಕೆನಾ? ಓಕೆ, ನಾವಾಗ ಸೀಬ್ರೀಮ್ ಫಿಶ್ ತೋರಿಸಿದ್ವಲ್ಲ, ಅದು ಹೇಗಿರುತ್ತೆ ಅಂತ ಹೇಳಿದರೆ ಹೀಗಿರುತ್ತೆ. ಸೊ ಕ್ಲೀನ್ ಮಾಡುವಾಗ ಹೀಗೆ ಬರುತ್ತೆ, ಓಕೆನಾ? ಸೊ ಇದಕ್ಕೆ ಬಾರ್ಬಿಕ್ಯೂಗೆ ಏನೆಲ್ಲ ಮಸಾಲ ಅಂತ ಹೇಳಿದರೆ, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದು ಆ್ಯಕ್ಚುಲಿ 2 kg ಅಷ್ಟು ಇದೆ. ಸೊ ನಾನು ಸ್ವಲ್ಪ ಸ್ಪೈಸಿ ಮಾಡಬೇಕಲ್ವಾ, ಸೊ ಸ್ಪೈಸಿಯಾಗಿ ಒಂದು 2.5 ಸ್ಪೂನಷ್ಟು ಇದು ಹಾಕ್ತೀನಿ. ಇದು ಆ್ಯಕ್ಚುಲಿ ಯಾವುದು ಕಾಶ್ಮೀರಿ ಚಿಲ್ಲಿ. ಸೊ ಒಂದು 2.5 ಸ್ಪೂನು ಹಾಕ್ತೀನಿ, ಆಮೇಲೆ ನೋಡೋಣ ಸ್ಪೈಸಿ ಹೇಗಿರುತ್ತೆ ಅಂತೇಳಿ. ಸೊ ಆಮೇಲೆ ಇದು 1/2 ಸ್ಪೂನ್ ಸಾಕು. ಇದೇನಂತೇಳಿದ್ರೆ ಜೀರಾ ಪೌಡರ್. ನೆಕ್ಸ್ಟ್ ಇದು ಕೊರಿಯಂಡರ್ ಪೌಡರು. ಸೊ ಇದೊಂದು 1 ಸ್ಪೂನ್ ಸಾಕು. ನೆಕ್ಸ್ಟು ಟರ್ಮರಿಕ್ ಪೌಡರು, ಇದು 1/2 ಸ್ಪೂನ್. ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು. ಸೊ ಇದೀಗ ನಾನು 1 ಸ್ಪೂನ್ ಹಾಕ್ತೀನಿ, ಆಮೇಲೆ ನೋಡೋಣ. 1.5 ಸ್ಪೂನು. ಸೊ ಲೆಮನ್ ಹುಳಿಗೆ ಡೈರೆಕ್ಟ್ ನಾವು ಫಿಶ್ಶಿಗೆ ಹಾಕೋಣ, ಆಮೇಲೆ ಮಸಾಲಕ್ಕೆ ಹಾಕಿದರೆ ಆಯಿತು. ಇಷ್ಟು ಹಾಕಿ ಆದಮೇಲೆ ಇದನ್ನು ಎಲ್ಲ ಕಡೆ ಹೋಗುವ ಹಾಗೆ ಸ್ಪ್ರೆಡ್ ಮಾಡಬೇಕು. ಅಂದರೆ ಮೇಯ್ನಾಗಿ ಫಿಶ್ಶಿಗೆ ಸ್ಪೈಸಿ ಮತ್ತು ಹುಳಿ ಅಂಶ ಮೇನ್. ಸೊ ಹಾಗಾಗಿ ಫಸ್ಟ್ ನಾನು ಇದನ್ನು ಹುಳಿಗೆ ಇದಕ್ಕೆ ಹಾಕಿದರೆ ಅಬ್ಸರ್ವ್ ಆಗುತ್ತೆ ರುಚಿ ಎಲ್ಲ ಎರಡಕ್ಕೂ ಸೇರಿ. ಫಿಶ್ಶಿಗೆ ಮತ್ತು ಮಸಾಲಕ್ಕೆ ಸೇರಿ 2 ಲೆಮನ್ ಯೂಸ್ ಮಾಡಿದ್ದೀನಿ. ಸೊ ಸ್ವಲ್ಪ ಆಯಿಲ್, ಸ್ವಲ್ಪ ಅಂತ ಹೇಳಿದ್ರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ. ಯಾಕಂತ ಹೇಳಿದ್ರೆ ಇದಕ್ಕೆ ನೀರು ಹಾಕೋಕ್ಕಿಲ್ಲ, ನೀರು ಕರ್ಡ್ ಏನು ಹಾಕೋಕ್ಕಿಲ್ಲ, ಯಾಕಂತ ಹೇಳಿದ್ರೆ ಬಾರ್ಬಿಕ್ಯೂ ಅಲ್ವಾ. ಸೊ ಆಮೇಲೆ ಅದು ಫಿಶ್ಶು ನೀರು ಬಿಡುತ್ತೆ. ಸೊ ಇಷ್ಟು ಹಾಕಿ ಮಿಕ್ಸ್ ಮಾಡಿ. ಹುಳಿ ನೀವು ಚೆಕ್ ಮಾಡಿ, ಯಾಕಂತ ಹೇಳಿದ್ರೆ ಕೆಲವೊಂದು ಲೆಮನ್ಸ್ ಪಕ್ಕ ಹುಳಿ ಆಗುತ್ತೆ, ಕೆಲವೊಂದು ಲೆಮನ್ಸ್ ಹುಳಿ ಆಗಲ್ಲ. ಸೊ ಬೇಕು ಅಂತ ಹೇಳಿದರೆ ಇಲ್ಲಿ ಇವಾಗ ನೋಡಿ ರುಚಿ ಎಲ್ಲ ಹುಳಿ, ಖಾರ ಮತ್ತು ಉಪ್ಪು. ಸೊ ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ. ಏನಿದೆ ಡಿಫ್ರೆನ್ಸ್? ಖಡಕ್ಕಾಗಿದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ನಾನು ಆಯಿಲ್ ಹಾಕ್ತೀನಿ. ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಉಪ್ಪು ಹಾಕೋಣ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಫಿಶ್ಶಿಗೆ ಉಪ್ಪು ಹಾಕಿಲ್ಲಲ್ಲ ನಾನು, ಯಾಕಂದರೆ ನಾನು ಬಾರ್ಬಿಕ್ಯೂ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಲಾಸ್ಟ್ ಟೈಮ್ ಇದು ಬಾಳೆ ಎಲೆಯಲ್ಲಿ ಮಾಡಿದ್ವಿ, ಬಟ್ ಇದು ಫಸ್ಟ್ ಟೈಮ್ ಈ ರೀತಿ ಮಾಡೋದು. ಲಾಸ್ಟ್ ಟೈಮ್ ಯಾವ ಮೀನು? ಲಾಸ್ಟ್ ಟೈಮ್ ಅದು ಯಾವುದು ಹೇಳಿ? ಬಾರಾಮಂಡಿ. ಅದು ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ನಾನೆಲ್ಲ ಅಂದಾಜು ಆಗ್ತಾ ಇದ್ದೀನಿ, ನನಗೆ ಮೆಜರ್ಮೆಂಟ್ ಎಲ್ಲ ಅಷ್ಟೆಲ್ಲ ಗೊತ್ತಾಗಲ್ಲ. ಸೊ ಇಷ್ಟು ದಪ್ಪನೇ ಇರಲಿ, ಮತ್ತು ಅದು ನೀರು ಬಿಡುತ್ತಲ್ವ. ಹುಳಿ ಕರೆಕ್ಟಾಗಿದೆ ನೋಡಿ. ಖಾರ ಉಂಟು, ಹುಳಿನುಂಟು, ಉಪ್ಪಿದೆ ಅಲ್ಲ? ಉಪ್ಪುನಿದೆ, ಸಾಕಲ್ಲ. ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದರೆ, ಈಗ ಇದಕ್ಕೆ ಫುಲ್ಲು ಅಪ್ಲೈ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ಯಾರೆಲ್ಲ ಪಾರ್ಟಿ ಎಲ್ಲ ಮಾಡ್ತಾರೆ, ಸೊ ಅವರಿಗೆಲ್ಲ ಬೆಸ್ಟ್ ಇದು. ಸ್ವಲ್ಪ ಸ್ಪೈಸಿ ಎಲ್ಲ ಜಾಸ್ತಿ ಇಡಬೇಕಾ? ಸ್ಪೈಸಿ ಎಲ್ಲ ಜಾಸ್ತಿ ಇಟ್ಟರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಫಿಶ್ಶಿಗೆಲ್ಲ ಸ್ಪೈಸಿ ಹುಳಿ, ಮತ್ತು ಫಿಶ್ಶು ಅಷ್ಟೇ ಚಿಕನ್ ಅಷ್ಟೇ, ನಾನ್ ವೆಜ್ಜಿಗೆಲ್ಲ ಅದು ಸ್ಪೈಸಿಯಾಗೆಲ್ಲ ಇದ್ದರೆ, ಹುಳಿ ಖಾರ ಎಲ್ಲ ಖಡಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಹೊರಗಡೆನೂ ಸ್ವಲ್ಪ ಹಾಕಿ
ಸೊ ಮ್ಯಾರಿನೇಟ್ ಮಾಡಿ ಆಯಿತು. ಸೊ ಈಗ ಏನಂತ ಹೇಳಿದ್ರೆ ಈಗ ತಗೊಂಡೋಗೋಕ್ಕೆ ಕಂಟೈನರ್ ಬೇಕಲ್ವಾ. ಸೊ ಈ ಕಂಟೈನರಲ್ಲಿ ಒಂದೊಂದು ಫಿಶ್ ಹಾಕಿ ತಗೊಂಡೋಗೋಣ ಅಂತ ಹೇಳಿ. ಸೊ ಒಂದು ಲೆಮನ್ ಇಡೋಣ. ಸೊ ಎಲ್ಲನೂ 3 ಫಿಶನ್ನು ಹೀಗೆ ಪ್ಯಾಕ್ ಮಾಡಿ ತಗೊಂಡೋಗ್ತೀವಿ. ಸೊ ಇಷ್ಟು ರೆಡಿ ಮಾಡಿ ಆದಮೇಲೆ ಅಲ್ಲಿಗೆ ಹೋಗಿ ಹೇಗೆ ಬಾರ್ಬಿಕ್ಯೂ ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಇರಿ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ಇದೆಲ್ಲ ಲಾಕ್ ಎಲ್ಲ ಫೆಸಿಲಿಟಿ ಇದೆ ಅವ್ರದ್ದೇ, ನೋಡಿ ಬೇಕಿದೆ. ಸೊ ಸೆಕ್ಯೂರ್ ಆಗಿ ಬಾರ್ಬಿಕ್ಯೂ ಯಾರೆಲ್ಲ ಲಾಂಗ್ ಆಗಿ ಡ್ರೈವ್ ಮಾಡಿ ಬಾರ್ಬಿಕ್ಯೂ ಮಾಡ್ತೀರಾ ಅವರಿಗೆಲ್ಲ ಇದೆಲ್ಲ ಬೆಸ್ಟ್ ಆ್ಯಕ್ಚುಲಿ. ಸ್ವಲ್ಪ ಬಾಲ ಹೊರಗಡೆ ಬರ್ತಾ ಇದೆ. ನಾನು ಇದು ಮಾಡ್ತಾ ಇರ್ತೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಹೇಗೆ ಬಾರ್ಬಿಕ್ಯೂ ಮಾಡಬೇಕು, ಆಮೇಲೆ ಅಲ್ಲಿ ತುಂಬ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಏನೆಲ್ಲ ಐಟಮ್ಸ್ ಮಾಡಿದ್ದಾರೆ ಎಲ್ಲವನ್ನ ತೋರಿಸ್ತೀವಿ. ಸೊ ಅಲ್ಲಿಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಇರಿ. ಬಾರಿ ಶೋಕದ ಮೀನು ಬಾರಿ ಟೇಸ್ಟ್ ಉಂಟು. ಅವಂದು ಬರ್ತದೆ ನಮ್ಮ ತುಳುಟುದಾದ ಬರ್ತದೆ ಕರೆಕ್ಟ್ ಗೊತ್ತದೆ. ನಮ್ಮ ಇತ್ತೆ ನಾರ್ಮಲಿ ಮ್ಯಾಂಗ್ಳೂರ್ ತಗಲು ತಿನ್ಪುಣೆ ಮಂಡ ನಾರ್ಮಲಿ ತಿನ್ಪುಣೆ ನಮ್ಮ ಮ್ಯಾಂಗ್ಳೂರ್ ನಮಕ್ ನಾರ್ಮಲಿ ಕುಟ್ಲದಾಗ್ಲೇ ಗೊತ್ತಿಲ್ಲ ಏನೇ ಮೇನ್ ಆತ ನಮ್ಮ ತಿನ್ಪುಣೆ ಕೂತಾಯಿ ಬಂಗುಡೆ ಅಂಜಲ್ ಮಾಂಜಿ ಇಟ್ಟಿ ಕುರ್ಚಿ ಕುಕ್ಕ ಅಂದು ಉಂಡತೆ ಕುಡಂಜಿ ಮನ್ಪೇರು ದಾದ ಅವು ಕಲ್ಲೂರು ಅವು ಪುಣ್ಯ ನಮಕ್ ಗೊತ್ತಿಪ್ಪುಜಿ ಅಣ್ಣ ಮೂಳು ಏಳು ಬಣ್ಣಗ ಮಸ್ತ್ ಟೈಪ್ ಮೀನುಗಳುಂಟು. ನಮ್ಮ ಕೈದ ಪುದರ್ ಗೊತ್ತಿಪ್ಪುಜಿ ಅಣ್ಣ ಕೆಲವು ಎಡ್ಡ ಟೇಸ್ಟ್ ಮೀನುಗಳುಂಟು. ತಿಂದತ್ತು ಇರಗ ಇದು ಗೊತ್ತುಂಡೆ ರೆಸ್ಟೋರೆಂಟು ಸ್ಲಾಟರ್ ಆಡೆ ಪೋಂಡ ಮೀನಿಟ್ಟು ವೆರೈಟಿ ಐಟಮ್ ಮಲ್ಪಿರತ್ತೆ ಐಟು ಮುಳ್ಳು ದಾಳ ಇಪ್ಪುಜಿ ತುಣಗಡ್ಡೆ ಟೇಸ್ಟ್ ಲೈಪುಂಡು ತಿನಿಯೆಲ್ಲ ಭಾರಿ ಟೇಸ್ಟ್ ಗೊತ್ತುಂಡ ಒಂದಿದ್ದು ಮಾರೆ. ಸೊ ಒಂದಿತ್ತು ಫುಲ್ ಡಾರ್ಕ್ ಆವಡೆ ಕಲರ್ ಮಾತಾಡಿ ಅವು ಮೀನು ನಾರ್ಮಲಿ ಇಲ್ಲಲ್ಲಿ ಅಮ್ಮನಕ್ಲಿ ಬಂದ್ಮನೆ 10 ನಿಮಿಷ ಬೆಚ್ಚಾಂಡ ಮೀನು ಹಾಕೊಂಡು ಅದೇ ಮತ್ತೆ ನಮಗೆ ಎಂಡಡದೆ ಮಲ್ಪನೆ ಅಂಚನ ಚೂರು ನಮ್ಮ ಆಯಿಲ್ ಆವಡ ಬಂದದ್ದು ದೀಪ ಅದೇ ತೋರಿಲಕ್ಕೊಡು ಕೋರಿ ಎಡ್ಡೆನ ಮೀನು ಎಡ್ಡೆನಾ ಮೀನು ಮಸ್ತ್ ಎಡ್ಡೆ ಪನ್ಪೇರು ಹಾಕೋತಿದ್ವಿ ನಮ್ಮ ಕೋರಿಲ ತಿನ್ಪ ಮೀನ್ಲ ತಿನ್ಪ ಜವಾತ್ ಪನ್ಪಡೆ ಬಣ್ಣ ಮೀನು ಎಡ್ಡೆ ಅಂತ ಅದೇ ಕೋರಿ ಬಟ್ಟ ಇತ್ತೆ ವೆರೈಟಿ ಇಂಜೆಕ್ಷನ್ ಅವದಿತ್ತು 45 ಡೇಸ್ ಮಲ್ಲೆ ಮಲ್ಪನೆ ಅಂಚೆಡಿ ಇಪ್ಪುಂಡದೆ ಬಟ್ ಮೀನಂಡ ನ್ಯಾಚುರಲ್ ಕೈನ ಗ್ರೋತ್ ಇಪ್ಪುಂಡು ಎಡ್ಡೆ ಅಂತ ಪನ್ಪೇರು ಪೂರ ಕೆಲವು ಮೀನು ಉಂಡದೆ ಮೆಡಿಸಿನ್ ಎಲ್ಲ ಯೂಸ್ ಮಲ್ಪೇರು ಇದನ್ನ ಮೀನು ಬಾರಿ ಸೂಪರ್ ಒಂದುಂಡು ಫಸ್ಟ್ ಕ್ಲಾಸ್ ಅನ್ನತ್ತದೆ ತುಣಗ ಬಾರಿ ಜ್ಯೂಸಿ ಉಂಡು ಎಡ್ಡೆ ಇಂದುಂಡು ಅದೇ ಇದು ಪಂಡ ಮಸಾಲಕ್ಕೆ ಕೆಲವು ಮಲ್ತಾರ ಅಂತ ದಾದ ಮತ್ತೆ ಐಟಮ್ ಪಾರ್ತೇನೆ ಅರಟಕ್ಕೆ ಏನು ಆಡಿಯನ್ಸ್ ಆಲ್ರೆಡಿ ಗೊತ್ತಾದುಂಡು ಮಸಾಲೆ ಎಂಚ ಮಾಡ್ದಿருந்து ಒಂದು ಅಂಡ ಅವು ನಿಕಲ್ಲ ಟ್ರೈ ಮಲ್ಪಡೆ ಇಲ್ಲಲ್ಲ ಎಂಜಾಯ್ ಮಲ್ತಾರೆ ಅಂದು ಪಂಡ ಗ್ರಿಲ್ ಮಲ್ತಾರೆ ಟೇಸ್ಟ್ ಬರು ತೋಜುಂಡು ತೂಕ ಟೇಸ್ಟ್ ಮಲ್ತುಕ ತೆರಿಪಾಗ ಎಂಚ ಆಡಿಯನ್ಸ್ ಎಂಚ ಆತನ ಅಂದಂದು ಅಕ್ಲೆ ಇಲ್ಲಲ್ಲ ಟ್ರೈ ಕಮೆಂಟ್ ಮಲ್ಪಾಡು ಅಪ್ಪ ಇಲ್ಲ ಟ್ರೈ ಮಲ್ಪಾಡು ಇಂಚೇನೆ ಆಡಿಯನ್ಸ್ ಮನು ಯಾನೆ ಮಂತದ್ದು ಯಾನೆ ಟೇಸ್ಟ್ ಉದ್ದಿ ಅವೆಲ್ಲ ಕಟ್ ಮಲ್ಪೆ ಲೇಡೀಸ್ ಇಪ್ಪು ಉಂಟು ಇದು ಟೇಸ್ಟ್ ಚೆನ್ನಾಗಿ ಬಂದಿದೆ. ಓಕೆ ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ತದೆ ಬಟ್ ಗೊತ್ತಿಲ್ಲ. ಮತ್ತೆ ಮಸಾಲೆ ಆಡ್ ಮಾಡಿದ್ದು ಮಸಾಲೆ ಗೊತ್ತುಂಟಾ ನಮ್ದು ಆಮ್ಲೆಟ್ ಸ್ಪೆಷಲಿಸ್ಟ್ ಇವರನ್ನ ಮುಲ್ಕಿಯಿಂದ ದುಬೈಗೆ ಕರ್ಕೊಂಡು ಬಂದಿದ್ದೀವಿ. ಅವರಿಗೆ ಫೆಸಿಲಿಟಿ ಇಲ್ಲ, ಫ್ಲೈಟ್ ಫೆಸಿಲಿಟಿ ಇಲ್ಲ, ನಾವೇ ಕೊಟ್ಟಿದ್ದಾರೆ ನೀವು ಬಿಟ್ರೆ ಎಲ್ಲ ಮತ್ತೆ ಅವ್ರಿಗೆ ಈಗ ಇಲ್ಲ ಇರಕ್ಕೆಲ್ಲ ಟೆಂಟ್ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಅದಕ್ಕೆ AC ಎಲ್ಲ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ.